ಅಥವಾ ಅಲ್ಪಸಂಖ್ಯಾತರು ಸ್ವಾವಲಂಬಿ ಜೀವನವನ್ನ ನಡೆಸಲು ಅನುಕೂಲವಾಗುವಂತೆ ವೃತ್ತಿಪರ ಕೌಶಲ್ಯ ತರಬೇತಿ ಮಾಹಿತಿ ಕಾರ್ಯಾಗಾರವನ್ನ ಮಂಗಳೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಲಾಯಿತು। ಈ ವೇಳೆ ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿ ಶಿವಕುಮಾರ್ ಮಗ ಅವರು ಮಾಹಿತಿ ಕಾರ್ಯಾಗಾರವನ್ನ ನಡೆಸಿಕೊಟ್ಟರು। ಸ್ವಾವಲಂಬಿ ಉದ್ಯೋಗ ಮಾಡಲು ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡಲಾಗುತ್ತದೆ ಎಂದು ಹೇಳಿದರು। ಮುಖ್ಯವಾಹಿನಿ ತರಬೇತಿಯಲ್ಲೇ ಬನ್ನಿ, ಜೊತೆಗೆ ನಿಮಗೆ ಏನಾದರೂ ಕೇಳಿರಿಮೆಯೋ ಆತಂಕವೋ ಸಮಸ್ಯೆ ಇದ್ದರೆ ನಾನು ಸಂಪೂರ್ಣವಾಗಿ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ಹೇಳ್ತಾ ಇದ್ದೀನಿ। 27,000 ಜನಗಳಿಗೆ ನಾವು ಈಗಾಗಲೇ ತರಬೇತಿ ಕೊಟ್ಟಿದ್ದೀವಿ। ನೀವು ಒಬ್ಬರೇ ಬಂದರೂ ಕೂಡ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ನಾವು ತರಬೇತಿಯನ್ನು ಒಬ್ಬರೇ ಇವತ್ತು ನಾನು ಅಣಬೆ ಬೇಸಾಯ ಮಾಡಬೇಕು, ನಮಗೆ ಸಾಮಾನ್ಯವಾಗಿ ಸರ್ಕಾರದಿಂದ 30 ಜನಗಳಿರಬೇಕು ಕನಿಷ್ಠ ಗುಂಪು ಅಂತ ಇರುತ್ತೆ। ಆದರೆ ಇವತ್ತು ನಾನು ತಮಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ ಮತ್ತು ನಿರ್ಧಾರವನ್ನು ನಾನೇ ತೆಗೆದುಕೊಳ್ಳುವ ಅಧಿಕಾರ ಇರೋದ್ರಿಂದ ಒಬ್ಬರೇ ಬಂದು ನಾನು ಅಣಬೆ ಬೇಸಾಯ ಮಾಡಬೇಕು ಅಂದರೆ ನಮ್ಮ ಅಷ್ಟೊಂದು ಜನ ವಿಜ್ಞಾನಿಗಳು ಮುಖಾಮುಖಿ ಕುಳಿತು ವೈಯಕ್ತಿಕವಾಗಿ ಚರ್ಚೆ ಮಾಡಿ ಅದರ ತಾಂತ್ರಿಕ ವಿಚಾರಗಳೇನು, ಅದನ್ನು ಮಾಡುವುದು ಹೇಗೆ, ಮಾರುಕಟ್ಟೆ ಮಾಡುವುದು ಹೇಗೆ, ಸಂಸ್ಕರಣೆ ಮಾಡುವುದು ಹೇಗೆ ಒಬ್ಬರಿಗೆ ಕೂಡ ಕೊಡೋಷ್ಟು ನಿಮಗೆ ವಿಶೇಷವಾಗಿ ಕೊಡಲಿಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ಆಸಕ್ತವಾಗಿದೆ। ಈ ವೇಳೆ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಟಿಎಸ್ ಲೋಕೇಶ್, ಜಿಲ್ಲಾ ವಾರ್ತಾಧಿಕಾರಿ ಖಾದರ್ ಶಾ, ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷೆ ವೈಲೆಟ್ ಪಿರೇರಾ ಮತ್ತಿತರರು ಉಪಸ್ಥಿತರಿದ್ದರು।